ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ತಂಡವು ಬರಬೇಕಾದ್ರೆ ಕೆಲವೊಂದು ಮಾಧ್ಯಮಗಳನ್ನು ಕಂಡು ನಾವು ಬಂದಿದ್ದೇವೆ. ಅಷ್ಟೇ ಅಲ್ಲ, ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂತ ಒಬ್ರು ಅಂತ ಹೇಳಿ ಎಲ್ಲ ತುಂಬಾ ಜನ ಇದ್ದಾರೆ. ಇವರ ಒಂದು ಲೇಖನಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಗುರುತಿಸಿ ಗೌರವಿಸಿ ಸಹಾಯ ಮಾಡುವಂತಹ ಒಂದು ಅಚ್ಚುಕಟ್ಟಾದಂತಹ ಒಂದು ಲೇಖನವನ್ನು ಬರೆದಿದ್ದಾರೆ. ಆದ್ರೆ ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ನಾವು 2019 ಜುಲೈಯಲ್ಲಿ ಹುಟ್ಟಿಕೊಂಡಂತಹ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಆ ಶಿಬಿರದಲ್ಲಿ ಬಂದಂತಹ ರಕ್ತವನ್ನು ಆಸಕ್ತ ರೋಗಿಗಳಿಗೆ ವಿತರಿಸಲು, ಹಾಗೆಯೇ ಕೆಲವೊಂದು ಸಂದರ್ಭಗಳು ನಮ್ಮ ಕಾರ್ಯನಿರ್ವಾಹಕರು, ನಮ್ಮ ಪದಾಧಿಕಾರಿಗಳನ್ನು ನಾವು ಮಾತನಾಡಿಸಿ ಒಂದು ಸಂದಿಗ್ಧ ಪರಿಸ್ಥಿತಿ ಕಂಡು ನಾವು ಕೆಲವೊಂದು ಸಮಾಜಮುಖಿ ಕೆಲಸಗಳನ್ನು ಕೂಡ ಈ ಒಂದು ಸಂಘಟನೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಾಗೆಯೇ ಈ ಒಂದು ಮಕ್ಕಳ ಬಗ್ಗೆ ನಾವು ಕೆಲವೊಂದು ಚಲನಚಿತ್ರಗಳನ್ನು ಗಮನಿಸಿದ ಹಾಗೆ ಸಣ್ಣ ಒಂದು ಬ್ಲಡ್ ಹೆಲ್ತ್ ಕೇರ್ ಘಟನೆಯನ್ನು ಕೂಡ ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತೇನೆ. ಬೆಳಗಾವಿಯ ಸವದತ್ತಿ ತಾಲೂಕಿನಲ್ಲಿ 2019 ಡಿಸೆಂಬರ್ನಲ್ಲಿ ಯಾಸೀನ್ ಎಂಬಂತ ಒಂದು ಪುಟ್ಟ ಬಾಲಕ ಅಂದು ಜಲರಾಯನ ಒಂದು ವಿಕೋಪದಿಂದಾಗಿ ತನ್ನ ಹತ್ತಿರದ ಮನೆಗಳನ್ನು ಕಳ್ಕೊಂಡಾಗ ಅವರು TV9 ಜೊತೆ ಬೇಡಿಕೊಂಡಾಗ ಅಂದು ಕೂಡ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಗಮನ ವಹಿಸಿ ಅದನ್ನು ಆ ಒಂದು ಹುಡುಗನನ್ನು ಸಂತೈಸಲು ಸುಮಾರು 4,80,000 ದವಸ ಧಾನ್ಯಗಳು, ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಹೋಗಿ ನಾವು ವಿಸ್ತರಿಸಿದ್ದೇವೆ. ದಾನಿಗಳಿಂದ ನಾವು ಪಡೆದಂತಹ ಒಂದು ವಸ್ತುಗಳು. ಹಾಗೆಯೇ ಇತ್ತೀಚೆಗೆ ಕೆಲವೊಂದು ಮಾಧ್ಯಮಗಳಲ್ಲಿ, ಅಂದರೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಕಾಣಬೇಕು, ಇವರು ಸತೀಶ್ ಕೋಣಜೆ, ಪ್ರಜಾವಾಣಿಯ ಸಂಪಾದಕರು. ಇವರು ಬರೆದಂತಹ ಒಂದು ಬರಹವಾಗಿತ್ತು, ಬಹಳ ವಿಸ್ತಾರವಾಗಿತ್ತು. ತಂಗಿ ಫಾತಿಮತಿ ನಿಶಾ ಎಂಬಂತಹ ಒಬ್ಬ ವಿಕಲಚೇತನೆ ತಂಗಿದೊಂದು ಕತೆ, ಅದು ನೈಜ ಕತೆ. ಆ ಕಥೆಯನ್ನು ಬಹಳ ವಿಸ್ತಾರವಾಗಿ ಬರೆದ್ರು. ಸರ್, ನಿಮಗೆ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್ ಮೊದಲಾಗಿ. ಹಾಗೇನೆ ನಾವಿದನ್ನು ಬಹಳ ವಿಸ್ತಾರವಾಗಿ ನಾವು ಗಮನಿಸಿದೆವು. ನಮ್ಮ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದೆವು. ಆವಾಗ ನಮ್ಮಿಂದ ನಾವು ದಿನನಿತ್ಯದ ವರ್ಕರ್ ಆಗಿರ್ತೇವೆ, ನೌಕರರಾಗಿರ್ತೇವೆ. ಆದ್ರೂ ನಾವು ಕೆಲವೊಂದು ಮಾಧ್ಯಮದ ಮೂಲಕ ಈ ಒಂದು ನಿಶಾಳಿಗೆ ಏನಾದ್ರೂ ಒಂದು ಸಹಾಯವಾಗಲಿ ಎಂಬಂತ ಒಂದು ನಿಟ್ಟಿನಲ್ಲಿ ಇವತ್ತು ಅವಳನ್ನು ಮಾತಾಡಿಸಬೇಕು. ಅವಳಿಗೆ ತಂದೆ ತಾಯಿಯ ಸಮಾನವಾಗಿ ನಿಲ್ಲುವಂತಹ 3 ಸಹೋದರಿಯರನ್ನು, ಹಾಗೆಯೇ ಇಲ್ಲಿಯ ಪ್ರಾಧ್ಯಾಪಕರನ್ನು ಮತ್ತೆ ಅಧ್ಯಾಪಕರನ್ನು ಗುರುತಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅದರ ಜೊತೆಗೆ ನಾವು ಗಮನಿಸಬೇಕಾದ ಒಂದು ಪ್ರಪ್ರಥಮವಾಗಿ ಎಲ್ಲೇ ಏನೇ ಒಂದು ಅವಘಡ ನಡೆದರೆ ಅಲ್ಲಿಗೆ ಪ್ರಪ್ರಥಮವಾಗಿ ಬರುವಂತಹ ಒಂದು ವಾಹನವೇ ಆಟೋ ಚಾಲಕರನ್ನು ನಾವು ಇಲ್ಲೂ ನಿರ್ಲಕ್ಷ್ಯ ಮಾಡಲಿಕ್ಕಿಲ್ಲ. ಕಾರಣ ಆಂಬ್ಯುಲೆನ್ಸ್ಗಿಂತ ಮೊದಲು ಬರುವಂತಹ ಒಂದು ಪ್ರಥಮ ಆಂಬ್ಯುಲೆನ್ಸ್ ಚಾಲಕ ಅಂತ ಹೇಳಿದ್ರೆ ಅದು ಆಟೋ ಚಾಲಕ. ಅವನನ್ನು ಕೂಡ ನಾವು ಗುರುತಿಸಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಈ ಒಂದು ಶಾಲೆಗೆ ಬಂದಿರುತ್ತೇವೆ. ಕಾರಣ ಯಾವುದೇ ಒಂದು ಅವಘಡ ನಡೆದಲ್ಲಿ ಪ್ರಥಮವಾಗಿ ಕಾಣಸಿಗುವುದು ಆಟೋ ಚಾಲಕರು. ಹಾಗೆಯೇ ಬಹುಶಃ ಇಲ್ಲಿಯ 3 ಮಕ್ಕಳ ಒಂದು ಸೇವೆಯನ್ನು ನೋಡುವಾಗ ನಮಗೂ ಕೂಡ ಒಂಥರ ಕಣ್ಣಿನಲ್ಲಿ ನೀರು ಬಂದು ಒಂಥರ ದುಃಖದ ಸಮಯವಾಯಿತು. ಹಾಗೆ ನಾವು ಎಲ್ಲರೂ ಪದಾಧಿಕಾರಿಗಳು ಸಮಾಲೋಚನೆ ನಡೆಸಿದಾಗ
ಅವರನ್ನು ಹೋಗಿ ಸ್ವತಃ ಭೇಟಿಯಾಗಿ ಅವರನ್ನು ಗುರುತಿಸಿ ಆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಬರೋಣ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮ್ಮ ಈ ಒಂದು ಪ್ರೌಢಶಾಲೆಗೆ ಬಂದಿರುತ್ತೇವೆ. ಮೊದಲಾಗಿ ಅವಳ ಸಹಪಾಠಿಗಳಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ನಿಮ್ಮ ಕೂಡ ಸಹಕಾರ ಇರ್ತದೆ ಇಲ್ಲಿ. ಆ ನಿಶಾಲವನ್ನು ನೀವು ಯಾವ ರೀತಿ ನೋಡಿಕೊಳ್ತೀರಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅಂದ್ರೆ ನೀವು ಅವಳ ಜೊತೆ ದಿನಾಲು ಇರೋದು. ಅದರಿಂದ ಇಲ್ಲಿ ನಾವು ಬಂದಂತ ಉದ್ದೇಶ, ಸಮಯವು ವ್ಯರ್ಥ ಆಗ್ತಿದೆ, ಕ್ಷಮೆ ಇರಲಿ. ನಾವು ಮೊದಲಾಗಿ ಇಲ್ಲಿನ ರಾಜೀವ್ ಬಿ ನಾಯ್ಕ್ ಮುಖ್ಯ ಪ್ರಾಧ್ಯಾಪಕರು, ಹಾಗೇನೆ ಅವರನ್ನು ನಾವು ಗೌರವಿಸಬೇಕಾಗಿತ್ತು. ಅವರ ಅನುಪಸ್ಥಿತಿ ಕಾಣ್ತಾ ಇದೆ. ಕಾರಣ ಯಾವುದೋ ಒಂದು ಶಾಲೆಯ ಬಗ್ಗೆ ಸಭೆಗೆ ಹೋಗಿರ್ಬೇಕು. ಏನೇ ಆಗ್ಲಿ, ಅವರ ಅನುಪಸ್ಥಿತಿಯಲ್ಲಿ ಶಾಲೆಯ ಬೇರೆ ಯಾರಾದರೊಬ್ರು ಪ್ರಾಧ್ಯಾಪಕರು ಬಂದು ಅವರ ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಬಹುಶಃ ಅದರಲ್ಲಿ ಬರೆದಾಗೆ ಆ ರಿಕ್ಷಾದ ವೆಚ್ಚವನ್ನು ಅವರು ಭರಿಸ್ತಾರೆ ಅಂತ ಹೇಳುವುದನ್ನು ನೋಡಿದೆ. ಅವರಿಗೆ ಧನ್ಯವಾದಗಳು. ಮುಂದಕ್ಕೂ ಅವರಿಗೆ ದೇವರು ಅಂತ ಒಂದು ಸೌಭಾಗ್ಯವನ್ನು ಕರುಣಿಸಲಿ ಎಂದು ನಾನು ಆ ಸೃಷ್ಟಿಕರ್ತನಲ್ಲಿ ಹಾರೈಸುತ್ತೇನೆ. ಹಾಗೆ ಒಂದು ಹೂಗುಚ್ಛವನ್ನು ಆ ರಾಜೀವ್ ನಾಯ್ಕಿಗೆ ಕೊಡಲು ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಹುಸೈನ್ ಮಂಚಲ ಇವರನ್ನು ನಾನು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಹಾಗೇನೆ ಮುಂದಕ್ಕೆ ಈ ಒಂದು ಫಾತಿಮತ್ ನಿಶಾಲನ್ನು ಯಾವುದೇ ಒಂದು ತೊಂದರೆಗೆ ಒಳಪಡಿಸದೆ, ಯಾವುದೇ ಒಂದು ಕಪ್ಪು ಚುಕ್ಕೆಗೆ ಗುರಿಯಾಗದೆ ಮನೆಯಿಂದ ಶಾಲೆಗೆ ತಂದು ಬಿಡುವುದು, ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗಿ ಬಿಡುವಂತ ಒಬ್ಬ ಆಟೋ ಚಾಲಕ, ಪ್ರಪ್ರಥಮ ಅವಘಡದ ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಮತ್ತೆ ಉಚ್ಚರಿಸಿದ್ದು ಅದನ್ನೇ. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಹೋದ್ರೂ ಅವರನ್ನು ನಾವು ಮರೆಯುವುದಿಲ್ಲ, ಆಟೋ ಚಾಲಕರನ್ನು. ಹಾಗೆ ಅವರನ್ನು ನಾನು ಗುರುತಿಸಲು ಈ ವೇದಿಕೆ ನಾನು ಕರೆದುಕೊಳ್ಳುತ್ತಿದ್ದೇನೆ. ಇವರಿಗೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ರಕ್ತ ಪೂರೈಕೆ ವಿಭಾಗದ ಮುಖ್ಯಸ್ಥರಾದಂತಹ ಮುಸ್ತಫಾ ಕೇಸಿರೋಡ್, ಹಾಗೇನೆ ಜಾಕೀರ್ ಹುಸೇನ್ ಸರ್ ಇವರು ಕರಪತ್ರ ಮತ್ತು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಸರ್, ನಿಮ್ಮ ಸೇವೆ, ಆಟೋ ಚಾಲಕರಾದಂತಹ ನಿಮ್ಮ ಸೇವೆ ಮುಂದಕ್ಕೂ ಇದೇ ರೀತಿ ಬಹಳಷ್ಟು ಮಂದಿಗೆ ಆಸರೆಯಾಗಲಿ ಅನ್ನುವಂತ ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು ಸರ್. ಫಾತಿಮತ್ ನಿಶಾಲನ್ನು ತಂದೆ ತಾಯಿಯ ಸ್ಥಾನದಲ್ಲಿ ಹಾರೈಸುವಂತಹ ನಮ್ಮ ಸಹೋದರರು, ಸಹೋದರಿಯರಂತಹ ಇವಳನ್ನು ಆರೈಕೆ ಮಾಡುವಂತಹ ನಮ್ಮ ಸಹೋದರಿ ಫಾತಿಮತ್ ನಿಶಾಲನ್ನು ಆರೈಕೆ ಮಾಡುವಂತಹ ನನಗೂ ಸಹೋದರಿ ಅಂತ ಹೇಳಿದ್ರೆ ತಪ್ಪಾಗಲಾಗದು. ಕಾರಣ ನಾನು ಒಬ್ಬ ಸಮಾಜ ಸೇವಕ, ನನ್ನ ಸ್ಥಾನದಲ್ಲಿ ನೀವು ಕೂಡ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನೀವು ಮಾಡುವಂತಹ ಇವತ್ತಿನ ಸೇವೆ ಕೂಡ ಸಮಾಜಕ್ಕೆ ಒಳಿತಿಗಾಗಿ ಮಾಡುವಂತ ಒಂದು ಸೇವೆ. ಇದೇ ರೀತಿ ನಿಮ್ಗೆ ಎಲ್ರಿಗೂ ಸೇವೆ ಮಾಡುವಂತಹ ಒಂದು ಕಾರ್ಯಕ್ಕೆ ದೇವರು ಸೃಷ್ಟಿಕರ್ತನು ಹಾರೈಸಲಿ ಎಂದು ನಾನು ವಿಶೇಷವಾಗಿ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಸ್ಮರಣಿಕೆಯನ್ನು ಮತ್ತು ಹೂಗುಚ್ಛವನ್ನು ಪಡೆದುಕೊಳ್ಳಲು ಸಮ್ರೀನನ್ನು ನಾನು ಈ ಒಂದು ವೇದಿಕೆಗೆ ನಾನು ಕರೆದುಕೊಳ್ತೇನೆ. ಸಮ್ರೀನನ್ನು ಗುರುತಿಸಿ ಗೌರವಿಸಲು ನಾನು ನಮಗೆ ಈ ಒಂದು ಜಾಗಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಂತಹ, ನಮ್ಮ ಜೊತೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಟ್ಟಂತಹ ನಮ್ಮ ಗೆಳೆಯ, ನಮ್ಮ ರಕ್ತ ಪೂರೈಕೆ ವಿಭಾಗದ ಮುಖ್ಯಸ್ಥರಾದಂತಹ ಮುಸ್ತಫಾ ಕೇಸಿರವರ ಜೊತೆ ಸದಾ ಸಂಪರ್ಕದಲ್ಲಿರುವಂತಹ ಸಿದ್ದಿಕ್ ಸರ್ ಅನ್ನು ನಾನು ಕೇಳಿಕೊಳ್ತೇನೆ. ಅವರ ಜೊತೆಗೆ ನಮ್ಮ ಸಂಸ್ಥೆಯ ರಕ್ತ ಪೂರೈಕೆ ವಿಭಾಗದ ಉಸ್ತುವಾರಿಯಾದಂತಹ ಇಮ್ತಿಯಾಜ್ ಬಜ್ಬೆ ಅವರನ್ನು ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು. ಮುಂದಕ್ಕೆ ಮತ್ತೊಬ್ಬಳು ನಮ್ಮ ಸಹೋದರಿ ಈ ವಿಶಾಲ ಪೂರೈಕೆಯಲ್ಲಿ
ಪ್ರಥಮವಾಗಿ ಬರುವಂತಹ ಒಬ್ಬ ಸಹೋದರಿ, ಅವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಕರೀತಿದ್ದೇನೆ. ಸೌಜನ್ಯ ಇವರನ್ನು ಗುರುತಿಸಲು ನಾನು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಯಾವುದೇ ಒಂದು ಕಾರ್ಯಕ್ರಮ ಇದ್ದಲ್ಲಿ ಅಲ್ಲಿಗೆ ಬಂದು ವಿಡಿಯೋ ಚಿತ್ರಣದ ಮೂಲಕ ಸಮಾಜಕ್ಕೆ ಅದನ್ನು ಬಿತ್ತರಿಸುವಂತಹ ನಮ್ಮ ಸಹೋದರ ಆಸಿಫ್ ಹೊಸಕುರಲ್ ಇವರನ್ನು ನಾನು ಕರೀತಿದ್ದೇನೆ. ತ್ರಿಮೂರ್ತಿಗಳಲ್ಲಿ ಇನ್ನೊಬ್ಬಳು ನಮ್ಮ ಸಹೋದರಿ ಫಾತಿಮಾ ಸಫೀರಾ, ನಿಮ್ಮನ್ನು ಕೂಡ ನಾವು ಬಹಳಷ್ಟು ಆಧಾರದಿಂದ ಈ ಒಂದು ವೇದಿಕೆಗೆ ಆಹ್ವಾನ ನೀಡುವುದರ ಮೂಲಕ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ನೀಡುವಂತಹ ಒಂದು ಸ್ಮರಣಿಕೆಯನ್ನು ಮತ್ತು ಹೂಗುಚ್ಛವನ್ನು ನೀಡಲು ಇಂದು ಸಮಾಜಕ್ಕೆ ವಿಡಿಯೋ ಚಿತ್ರಣವಾಗಲಿ ಬರಹದ ಮೂಲಕ ಬಿತ್ತರಿಸಿದಂತಹ ಸತೀಶ್ ಕೋಣಾಜೆ ಸರ್, ನಿಮ್ಮನ್ನು ಕೂಡ ನಾವು ಕೇಳಿಕೊಳ್ತಿದ್ದೇವೆ. ಈ ಒಂದು ಸರ್ಟಿಫಿಕೇಟ್ ಹಾಗೂ ಹೂಗುಚ್ಛವನ್ನು ನೀಡಲು ನಾನು ನಮ್ಮ ಸಂಸ್ಥೆಯ ರಕ್ತ ಪೂರೈಕೆ ವಿಭಾಗದ ಮುಖ್ಯಸ್ಥರಾದಂತಹ ಮುಸ್ತಫಾ ಕೇಸರಿ ಅವರನ್ನು ಕೇಳಿಕೊಳ್ತಿದ್ದೇವೆ. ಧನ್ಯವಾದಗಳು. ಹಾಗೆಯೇ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಬೇಕಾದ್ರೆ ಅದರ ಕೇಂದ್ರ ಬಿಂದುವಾದಂತಹ ನಮ್ಮೆಲ್ಲರ ಸಹೋದರಿ ವಿಕಲಚೇತನೆಯಾದರೂ ಮನಸ್ಸು ಬಹಳಷ್ಟು ದೊಡ್ಡದಿದೆ. ತಾನು ತನ್ನಿಂದ ನಡೆದಾಡಲು ಸಾಧ್ಯವಿಲ್ಲದಿದ್ದರೂ ತಾನೊಬ್ಬ ಕಲಿತು ವಿದ್ಯೆ ಎಂಬ ಕಲಿಕೆಯನ್ನು ಕಲಿತು ನಾನು ವೈದ್ಯೆಯಾಗಿ ಸಾರ್ವಜನಿಕರಿಗೆ ನಾನು ಸಹಕಾರಿಯಾಗಬೇಕೆಂಬಂತ ಒಂದು ನಿಟ್ಟ ಮನಸ್ಸಿನಿಂದ ಬಿಟ್ಟ ಹೆಜ್ಜೆಯಿಂದ ಒಂದು ಮುಂದೆ ಬಂದಂತಹ ನಿಶಾಲೆಗೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅಧ್ಯಕ್ಷರ ಜೊತೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಫಾನ್ ಕಲಾಯಿ ಅವರು ಕೂಡ ಈ ಒಂದು ಸ್ಮರಣಿಕೆ ಹಾಗೂ ಹೂಗುಚ್ಛವನ್ನು ಕೊಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಸ್ಮರಣಿಕೆ ನೀಡುವ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ಜೊತೆ ಸಹಕಾರಿಯಾಗಿ ಸಾಕ್ಷಿಯಾಗಿ ನಿಲ್ಲಬೇಕಾಗಿ ನಾವು ಪ್ರಾಧ್ಯಾಪಕರಲ್ಲಿ ನಾವು ಕೇಳ್ಕೊಳ್ತಿದ್ದೇವೆ. ಸಮಾಜ ಘಾತುಕ ಬಿಟ್ಟು ಸಮಾಜಕ್ಕೆ ಆಸರೆ ಆಗುವಂಥದ್ದು, ಸಮಾಜದ ವ್ಯಕ್ತಿಗಳಿಗೆ, ಬಡ ವ್ಯಕ್ತಿಗಳಿಗೆ ಏನಾದ್ರೂ ಒಂದು ನಮ್ಮಿಂದ ಸಹಾಯ ಆಗುವಂತಹ ಒಂದು ಕೆಲಸವನ್ನು ಕೂಡ ನೀವು ಕಲಿತು ಆರಿಸಿಕೊಳ್ಳಿ ಎನ್ನುವಂತ ಒಂದು ಮಾತು ಕೂಡ ನಾನು ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸ್ತೇನೆ. ಕಾರಣ ಈಗಿನ ಸಮಾಜವು ಕೆಲವೊಂದು ದುಷ್ಟ ಶಕ್ತಿಗಳಿಂದ, ದುಷ್ಟ ಜನರಿಂದ ಬಹಳಷ್ಟು ಬೇರ್ಪಡ್ತಾ ಇದೆ. ಆದ್ರಿಂದ ದಯಮಾಡಿ ಇನ್ನು ನೀವು ಶಾಲೆಯಲ್ಲಿ ಯಾವ ರೀತಿ ಇದ್ದೀರಾ ಅದೇ ರೀತಿ
ನಾಳೆ ಕೂಡ ಸಮಾಜದ ಎಲ್ಲ ವರ್ಗದವರ ಜೊತೆ ನೀವು ಒಂದಾಗಿ ಬೆರೆಯಬೇಕು ಅಂತ ಹೇಳುವಂತ ಒಂದು ಕೊನೆಯ ಮಾತು. ಈ ಮಾತಿನೊಂದಿಗೆ ನಾನು ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ನನ್ನ ಸಂಸ್ಥೆಗೂ ಕೋಣಾಜೆ ಸರ್ಕಾರಿ ಪ್ರೌಢಶಾಲೆ ಎಲ್ಲಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಅಧ್ಯಾಪಕರುಗಳಿಗೂ ಹಾಗೆಯೇ ಮಾಧ್ಯಮ ಮಿತ್ರರಿಗೂ ಆಟೋ ಚಾಲಕರಿಗೂ ಹಾಗೆಯೇ ನನ್ನ ಮುಂಭಾಗದಲ್ಲಿ ನಿಂತ ಸಹೋದರ ಸಹೋದರರಿಗೂ ನಾನು ಒಂದು ವಾಕ್ಯದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಸಂಸ್ಥೆಯ ಇಂದಿನ ಒಂದು ಭೇಟಿಯಿಂದಾಗಿ ಏನಾದರೊಂದು ನಿಮಗೆ ಸಮಯದಲ್ಲಿ ಅಡಚಣೆ ಉಂಟಾದಲ್ಲಿ ಕ್ಷಮೆ ಇರಲಿ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಈ ಒಂದು ಸಂಸ್ಥೆಯ ವತಿಯಿಂದ ಈ ಒಂದು ದಿನದಲ್ಲಿ ಬಂದು ಒಂದು ಶುಭ ದಿನ ಅಂತ ಹೇಳ್ಬಹುದು. ನಮ್ಗೆ ಆ ದಿನದಲ್ಲಿ ಬಂದು ನಮ್ಮ ಶಾಲೆಯ ಒಂದು ವಿಶೇಷ ಅಗತ್ಯವುಳ್ಳ ಮಗು ಅಂತ ಹೇಳ್ಬಹುದು. ಫಾತಿಮತ್ ನಿಶಾ ಅಂತ ಹೇಳಿ 10ನೇ ತರಗತಿಯಲ್ಲಿ ಕಲಿತಿದ್ದಾಳೆ. ಪ್ರತಿಭಾವಂತ ವಿದ್ಯಾರ್ಥಿ. ಈ ಒಂದು ವಿದ್ಯಾರ್ಥಿಯನ್ನ ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಅವಳಿಗೆ ಒಂದು ಕಿರು ಕಾಣಿಕೆಯನ್ನ ಇಟ್ಟು ಗೌರವಿಸಿದ್ದೀರಿ. ಇದನ್ನ ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ನೆನೆಯುವಂತಹ ಒಂದು ಕೆಲಸ ಇದು. ನಾವು ಹೇಳ್ತೇವೆ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಹೇಳ್ತೇವೆ. ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಜನರಲ್ಲಿ ಯಾರಿಗೆ ವಿಶೇಷ ಅಗತ್ಯ ಇರ್ತದ, ಅವಶ್ಯಕತೆಗಳಿರ್ತದ ಅಂತ ಒಂದು ಸಂದರ್ಭವನ್ನ ಅರ್ಥ ಮಾಡಿಕೊಂಡು ಯಾರಿಗೆ ಕಷ್ಟ ಇರ್ತದ ಅಂತ ಒಂದು ವಿಚಾರವನ್ನ ನಮ್ಮ ಶಾಲೆಯ ಮುಖ್ಯಸ್ಥರು ಹಾಗೂ ಅಧ್ಯಾಪಕರು ಎಲ್ಲರೂ ನಮ್ಮ ಸತೀಶ್ ಸರ್ ಇರ್ಬೋದು, ಅವರು ಆ ಒಂದು ವಿಚಾರ ನಮ್ಮ ಶಾಲೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮನವರಿಕೆಯನ್ನ ಮಾಡಿದ್ದಾರೆ. ಸತೀಶ್ ಕುಂಪಲ್ರ ಮೂಲಕ ನಮ್ಮ ಫಾತಿಮತ್ ನಿಶಾರಿಗೆ ಯಾವ ಸಮಸ್ಯೆ ಇದೆ ಅಂತ ಹೇಳುವಂಥದ್ದನ್ನ ಆ ಮೂಲಕ ಎಲ್ಲರೂ ಕೂಡ ಬಂದು ನಮ್ಮ ಶಾಲೆಯ ವಿದ್ಯಾರ್ಥಿಗೆ, ಆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗೆ ಸಹಕಾರವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಾಧಾರಣ ಸಾವಿರಕ್ಕೆ ಒಂದು 60-70 ಸಾವಿರವೇ ಏನ ಅಂತ ಹೇಳಿ ಮಗುವಿಗೆ ಗೊತ್ತಿರಬಹುದು. ಹಣ ಒಟ್ಟಾಗಿದೆ ಈ ಒಂದು ಪ್ರಚಾರ, ಅವಳ ಸಮಸ್ಯೆಯನ್ನ ಹೇಳಿಕೊಳ್ಳುವುದರಿಂದ. ನಾವು ಯೋಚಿಸಿದ್ದೆವು, ಇಂತಹ ಒಂದು ಮಗುವನ್ನ ನಡಿಲಿಕ್ಕಾಗುವುದಿಲ್ಲ, ಕೈಕಾಲು ಎಲ್ಲ ಅಷ್ಟು ಬಲ ಇರುವುದಿಲ್ಲ, ಅದು ತುಂಬಾ ವಿಶೇಷ ಅಗತ್ಯ ಅಂತ ಹೇಳಿದ್ರೆ ತುಂಬಾ ವಿಶೇಷ ಅಗತ್ಯ ಇದೆ. ತಲೆ ಒಂದು ಮಾತ್ರ ಸರಿ ಉಂಟು ಅಂತ ಹೇಳಿದ್ರೆ ಉಳಿದ ಭಾಗಗಳೆಲ್ಲ ಅವಳ ಹಿಡಿತದಲ್ಲಿ ಇಲ್ಲ ಪಾಪ. ಆದ್ರೂ ಕೂಡ ಅಂತಹ ಒಂದು ವಿದ್ಯಾರ್ಥಿಯನ್ನ ನಾವು ನಮ್ಮ ಶಾಲೆಯಲ್ಲಿ ಯಾವ ರೀತಿ ನೋಡಿಕೊಳ್ತಾ ಇದ್ದೇವೆ. ನಮ್ಮ ಅಧ್ಯಾಪಕರಾಗಿರ್ಬೋದು, ಆ 3 ವಿದ್ಯಾರ್ಥಿಗಳನ್ನ ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸಿದ್ದೀರಿ ಸರ್ ನೀವು. ಅಷ್ಟು ಮಾತ್ರ ಅಲ್ಲ, ಆ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಶಾಲೆಯ ಮಕ್ಕಳು ಕೂಡ, ನಮ್ಮ ಶಾಲೆಯ ಎಲ್ಲ ಮಕ್ಕಳು ಕೂಡ ಅವಳ ಎಲ್ಲ ಸಂದರ್ಭದಲ್ಲೂ ಕೂಡ ಅವಳು ಏನೇ ಸಮಸ್ಯೆ ಹೇಳಿದ್ರು ಕೂಡ ಅವಳ ಯಾವುದಕ್ಕೂ ಕೂಡ ಅವಳು ಏನ್ ಹೇಳಿದ್ರು ಕೂಡ ಇಲ್ಲ ಅಂತ ಹೇಳುವಂತ ಮಕ್ಕಳಲ್ಲ. ಕ್ಷಮೆ ಇರಲಿ, ಮುಂದೊಮ್ಮೆ ನಿಮ್ಮನ್ನು ಕೂಡ ಗೌರವಿಸುವಂತ ಒಂದು ಕ್ಷಣ ಇರಬಹುದು. ಆ ಸಮಯ ಸಂದರ್ಭ ಅದು ಯಾವತ್ತು ಯಾವಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕ್ಷಮೆ ಆ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಸ್ಪಂದಿಸಿದಂತಹ, ನಾವು ಯೋಚಿಸಿದ್ದೇವೆ ಯಾರಿಲ್ಲಪ್ಪ ಇಂಥವ್ರಿಗೆ ಯಾರು ಹೆಲ್ಪ್ ಮಾಡುದಿಲ್ಲಲ್ಲ, ಸಮಾಜ ಹೀಗೆ ಉಂಟಲ್ಲ ಅಂತೇಳಿ ನೆರವು ಮಾಡುವಂತ ಒಂದು ಭಾವ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ, ಅಲ್ಲ ಯಾರ ಮನಸ್ಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಸ್ಪಂದಿಸುವವರು ಧನಾತ್ಮಕವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಸ್ಪಂದಿಸುವಂತಹ ಒಳ್ಳೆಯ ಒಂದು ಸಂಘಟನೆಯನ್ನ ನಾವು ಗಮನಿಸಿದ್ದೇವೆ. ತುಂಬಾ ಮಂದಿ ಸಮಾಜದಲ್ಲಿ ಒಳ್ಳೆಯವರಿದ್ದೇವೆ, ಬಹುಮುಖಿ ಸೇವೆಯನ್ನ ಮಾಡುವವರು, ವಿಶೇಷ ಅಗತ್ಯವುಳ್ಳವರಿಗೆ ಅಂತದನ್ನ ನಿಮ್ಮ ಮೂಲಕ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಅವಳ ಮುಂದಿನ ಭವಿಷ್ಯಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ನಮ್ಮ ಶಾಲೆಯಲ್ಲಿ ಯಾವ ವಾತಾವರಣ ಇದೆಯಾ, ಅವಳ ಮುಂದೆ ಸಮಾಜದಲ್ಲಿ ಕೂಡ ಅದೇ ರೀತಿಯ ವಾತಾವರಣದಲ್ಲಿ ಅವಳು ಬೆಳೀತಾಳೆ ಅಂತ ಹೇಳುವಂತಹ ಒಂದು ಧೈರ್ಯ ನಮಗೆ ಬಂದಿದೆ ಈಗ. ಸರ್, ನಿಮ್ಮ ಸಂಸ್ಥೆಯವರಿಗೆ ಹಾಗೂ ಎಲ್ಲರಿಗೆ, ಸತೀಶ್ ಸರ್ಗೆ ಎಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಅಧ್ಯಾಪಕರ ಪರವಾಗಿ, ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಜೊತೆ ಸದಾ ಯಾವತ್ತೂ ಇರುವಂತಹ ಒಬ್ಬ ವ್ಯಕ್ತಿ, ನಮ್ಮ ಗೌರವದ ನಮ್ಮ ಅಧ್ಯಕ್ಷರು, ನಮಗೆಲ್ಲರಿಗೂ ಸಾಥ್ ನೀಡುವಂತ ಒಬ್ಬ ಸಾರಥಿ ಅಂತ ಹೇಳಿದ್ರೆ ತಪ್ಪಾಗಲಾರದು, ನಮ್ಮ ಅಧ್ಯಕ್ಷರಾದಂತ ನಜೀರ್ ಹುಸೇನ್ ಮಂಚಲ ಸರ್ ಅನ್ನು ಒಂದೆರಡು ಮಾತಿಗಾಗಿ ನಾನು ಕೇಳಿಕೊಳ್ತೇನೆ. ಪುತ್ರರವರು ತಿಳಿಸಿರುತ್ತಾರೆ ಮತ್ತು ನಿಮಗೆ ಟೈಮ್ ಆಗಿದ್ದ ಕಾರಣ ನಾನು ಜಾಸ್ತಿ ಏನು ಮಾತನಾಡಲು ಬಯಸುವುದಿಲ್ಲ. ಅವರು ಹೇಳಿದಾಗೆ ಇನ್ನು ಮುಂದಕ್ಕೂ ನೀವು ನಿಮ್ಮ ಸಹಪಾಠಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ
ನನಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಸಾಲ ಅಭಿವೃದ್ಧಿ ಮಂಡಳಿಗೂ ಹಾಗೂ ನಮ್ಮ ಬ್ಲಡ್ ಹೆಲ್ತ್ ಕೇರ್ನ ಎಲ್ಲ ಸದಸ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಂದ ಎಲ್ಲರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಒಂದೆರಡು ಮಾತು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಮೊದಲು ನಾನು ಹೇಳೋದೆಲ್ಲರಿಗೂ ಇಲ್ಲಿ ಬಂದವರು ನೀವೆಲ್ಲ ಸಹಕರಿಸಿದಕ್ಕೆ ಧನ್ಯವಾದಗಳು. ನಿಶಾಲ ಬಗ್ಗೆ ಹೇಳುವುದಾದ್ರೆ ಅವಳು ತುಂಬ ಒಳ್ಳೆ ಹುಡುಗಿ. ಅವಳಿಗೆ ನಮಗೆ ಕೈಕಾಲು ಸರಿ ಇಲ್ಲ, ನಡೆಯಲಿಕ್ಕೂ ಕಷ್ಟವಾಗ್ತಿದೆ. ಅದಕ್ಕೆ ನಾವು ಸಹಾಯ ಮಾಡ್ತಿದ್ದೇವೆ ಅವಳಿಗೆ. ಯಾರಾದರೂ ಕಷ್ಟ ಬಂದಾಗ ಸಹಾಯ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ನಾವು ಅವಳಿಗೆ ಸಹಾಯ ಮಾಡ್ತಿದ್ದೇವೆ. ನಮಗೆ ನಮ್ಮ ತಂದೆ ತಾಯಿ ಕೂಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇದನ್ನೇ ಕಲಿಸಿಕೊಡುವುದು, ಯಾರಿಗೂ ಕಷ್ಟ ಬಂದಾಗ ಸಹಾಯ ಮಾಡಬೇಕಂತ. ನಿಶಾನಿಗೆ ಡಾಕ್ಟರ್ ಆಗ್ಬೇಕಂತ ಕನಸುಂಟು, ಅವಳದನ್ನು ನೆರವೇರಿಸ್ತಾಳೆ ಅಂತ ನನಗೂ ನಂಬಿಕೆ ಇದೆ. ಅವಳು ಕಲಿತಾಳೆ, ನಮಗೂ ಕಲಿಸಿ ಕೊಡ್ತಾಳೆ ಅವಳು. ನಾವು ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ತೇವೆ ಅವಳ ಹತ್ರ. ಮತ್ತೆ ಎಲ್ಲ ಶಿಕ್ಷಕರು ಕೂಡ ಅವಳಿಗೆ ನೆರವು ನೀಡ್ತಿದ್ದಾರೆ. ನನಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ನಿನಗೂ ಆ ಸೃಷ್ಟಿಕರ್ತನು ನಿನ್ನ ಬಗ್ಗೆ ಯಾವ ರೀತಿಯ ನಿರ್ಧಾರವನ್ನು ಆ ಸೃಷ್ಟಿಕರ್ತನು ನೀಡಿದಾನೋ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಕೇಳ್ತಿರೋದಷ್ಟೇ, ನಿನಗೆ ಆರೋಗ್ಯ ನೀಡುವಲ್ಲಿ ಅವನು ಯೋಚಿಸಿದಲ್ಲಿ ಆರೋಗ್ಯ ನೀಡುವನು. ಅದರಿಂದ ನಿನಗೆ ಕಲಿಕೆಗೆ ನಿನಗೆ ಬುದ್ಧಿ ಎಲ್ಲವನ್ನು ಕೊಟ್ಟಿದ್ದಾನೆ ಸೃಷ್ಟಿಕರ್ತನು. ಮುಂದಕ್ಕೆ ನೀನು ವೈದ್ಯೆಯಾಗಿ ನಮಗೂ ಒಂದೊಮ್ಮೆ ವೈದ್ಯರಾಗಿ ಔಷಧಿ ಕೊಡುವಂತ ಸಂದರ್ಭ ಬರ್ಬೋದು, ಹೇಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸೃಷ್ಟಿಕರ್ತನಲ್ಲಿ ಕೇಳಿದ್ರು ನಿನ್ನ ಆರೋಗ್ಯ ವೃದ್ಧಿಸಲಿ, ನಿನಗೆ ದೀರ್ಘಾಯುಷ್ಯ ನೀಡಿ, ಇನ್ನು ಬುದ್ಧಿವಂತಿಕೆಯ ಬುದ್ಧಿಯನ್ನು ಕೊಟ್ಟು ವೈದ್ಯ ಎಂಬ ವೃತ್ತಿ ಜೀವನಕ್ಕೆ ಆ ಸೃಷ್ಟಿಕರ್ತನು ಆರೈಸಲಿ. ಸೃಷ್ಟಿಕರ್ತನು ಆ ಒಂದು ನಿನ್ನ ವೃತ್ತಿ ಜೀವನವನ್ನು ಪೂರೈಸಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕೊನೆಯದಾಗಿ ಕಾರ್ಯಕ್ರಮದ ಮನೆಗೆ ಹೋಗುವಂತಹ ಸಂದರ್ಭ